ಆರಂಭದಲ್ಲಿ ನಿಮಗೆ ಸ್ವಾಗತವನ್ನು ಕೋರಿದ್ದೇನೆ. ಮಗದೊಮ್ಮೆ ನೀವೆಲ್ಲ ನಮ್ಮ ಸ್ನೇಹಿತರು, ನಿಮ್ಮನ್ನೆಲ್ಲರೂ ಕೂಡ ಮಗದೊಮ್ಮೆ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಮನೆಯವರಿಗೆ ಮನೆ ಕೊಡುವ ಒಂದು ಕಾರ್ಯಕ್ರಮ, ಮದುವೆಗೆ ಸಹಾಯ ಮಾಡುವಂತ ಕಾರ್ಯಕ್ರಮ, ಮತ್ತೆ ವೈದ್ಯಕೀಯ ನೆರವು, ಶೈಕ್ಷಣಿಕ ನೆರವು, ಕ್ರೀಡಾ ನೆರವು, ಈ ಕಾರ್ಯಕ್ರಮವನ್ನು ನಾವು ಮಾಡುತ್ತಾ ಬಂದಿದ್ದೇವೆ. ಈಗ ಸುಮಾರು 25 ಮನೆಗೆ ನಾವು ಕೆಲಸ ಚಾಲನೆಯನ್ನು ಕೊಟ್ಟಿದ್ದೇವೆ. 100 ಮನೆ ಮಾಡುವ ಒಂದು ಯೋಜನೆ ಇದೆ. ಜಾಗ ಇಲ್ಲದವರಿಗೆ ನಮ್ಮ ಕನ್ನಡ ವಿಶ್ವನಾಥೇಶ್ವರ ವತಿಯಿಂದ 1 ಎಕರೆ ಜಾಗ ನಮಗೆ ದಾನ ಸಿಕ್ಕಿದೆ. ಅದರಲ್ಲಿ ಜಾಗವೇ ಇಲ್ಲದವರಿಗೆ ಆ ಜಾಗದಲ್ಲಿ ನಾವು ಸುಮಾರು 20 ಮನೆ ಮಾಡುವ ಯೋಜನೆಯನ್ನು ಇಟ್ಟಿದ್ದೇವೆ. ಅದರಂತೆ ಉಡುಪಿಯಲ್ಲಿ ಕೂಡ ಗುಜರಾತ್ ಮೂಲದ ರಾಧಾಕೃಷ್ಣ ಶೆಟ್ಟರು 1 ಎಕರೆ ಜಾಗ ಕೊಡ್ತೇನೆ ಅಂತ ಭರವಸೆ ಕೊಟ್ಟಿದ್ದಾರೆ. ನಾವು ಈಗ ಯಾವ ಕುಂದಾಪುರದಲ್ಲಿ ಕೂಡ 4 ಮನೆ ಮಾಡುವ ಯೋಜನೆ ಇಟ್ಟಿದ್ದೇವೆ. ಮನೆ ಮಾಡಲು ಶುರು ಮಾಡಿ ಒಂದು 6-7 ತಿಂಗಳಲ್ಲಿ ಮನೆ ಕೆಲಸ ಮುಗಿಸಬೇಕಂತ ಉದ್ದೇಶವನ್ನು ಇಟ್ಟಿದ್ದೇವೆ. ನಮ್ಮ ಸ್ಥಳೀಯ ಸಂಘ ಸಂಸ್ಥೆಗಳು ಅಧ್ಯಕ್ಷರು ಅದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಮತ್ತೆ ಯಾವುದೇ ವೈದ್ಯಕೀಯ ಆಗಲಿ ಮದುವೆಗಾಗಲಿ ಯಾವುದೇ ನೆರವು ಕೇಳಿ ಬಂದರೆ ನಾವು ತುರಂತ ಅದಕ್ಕೆ ಸ್ಪಂದಿಸ್ತಾ ಇದ್ದೇವೆ. ನಮ್ಮ ಬಂಟರಿಗೆ ಅಲ್ಲದೆ ಒಂದು 100 ಮನೆಯಲ್ಲಿ 20 ಮನೆ ನಾವು ಕನ್ಯಾ ಸಮಾಜದವರಿಗೂ ಮಾಡಿಕೊಡುವ ಒಂದು ಯೋಜನೆ ಇಟ್ಟಿದ್ದೇವೆ. ಇನ್ನೊಂದು ಭಂಡಾರಿ ಸಮಾಜದವರು ಇವತ್ತು ಅವರಿಗೆ ಜಾಗ ಕೂಡ ಇಲ್ಲ, ಅವರದ್ದು ಒಂದು ಅಪ್ಲಿಕೇಶನ್ ಬಂದಿದೆ, ಅದನ್ನು ಕೂಡ ನಾವು ಮಾಡುವ ಯೋಜನೆಯನ್ನು ಇಟ್ಟುಕೊಂಡಿದ್ದೇವೆ. ಅದಲ್ಲದೆ ಬೇರೆ ಕೂಡ ಸಂಘ ಸಂಸ್ಥೆಗಳಿಂದ ಈಗ ಕೆಲವು ಆಶ್ರಮಗಳಿಗೆ ನೆರವು ನೀಡುವಂತಹ ಕಾರ್ಯಕ್ರಮ, ಅದಲ್ಲದೆ ನಮ್ಮ ವೆನ್ಲಾಕ್ ಹಾಸ್ಪಿಟಲ್ನಲ್ಲಿ ರೋಗಿಗಳ ಸುಮಾರು 1 ತಿಂಗಳಿನ ವ್ಯವಸ್ಥೆ ಮಾಡುವಂತ ಒಂದು ಯೋಜನೆಯನ್ನು ಇಟ್ಟಿದ್ದೇವೆ. ಬಂಟರ ಸಮಾಜಕ್ಕೋಸ್ಕರವೇ ನಾವು ಕೆಲಸ ಮಾಡುವುದಲ್ಲ, ಸಮಾಜ ಎಲ್ಲ ಜನರು ನಮ್ಮವರೇ ಅಂತ ಯೋಜನೆಯಿಂದ ಇಲ್ಲದವರಿಗೆ ಇದ್ದವರಿಂದ ಹಣವನ್ನು ತಂದು ಫಂಡನ್ನು ಮಾಡಿ ಊರಿನ ಹಳ್ಳಿ ಪ್ರದೇಶದ ಜನರಿಗೆ ನೆರವು ಮಾಡುವಂತ ಒಂದು ಯೋಜನೆಯನ್ನು ಇಟ್ಟಿದ್ದೇವೆ. ಅದಕ್ಕೆಲ್ಲ ನಮ್ಮ ಆಫೀಸರಾದ ಎಲ್ಲರ ಸಹಕಾರ ಇದೆ, ಮುಂಬೈಯಿಂದ ದಾನಿಗಳ ಸಹಕಾರ ಇದೆ. ಅಂತೆಯೇ ನಮ್ಮ ಜಾಗತಿಕ ಮಾತೃ ಸಂಘಗಳಲ್ಲಿ ಸುಮಾರು 106 ಸಂಘಗಳ ಸದಸ್ಯತೆ ಇದೆ. ಎಲ್ಲ ಸಹಕಾರದೊಂದಿಗೆ ಈ ಕಾರ್ಯಕ್ರಮ ನಿರಂತರ ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೇವೆ. ಇದಕ್ಕೋಸ್ಕರ ಇದಲ್ಲ, ನಾವು ಕೆಲಸ ಮಾಡ್ತಾ ಇದ್ರೆ ದುಡ್ಡು ಕೊಡುವವರು ಕೊಡ್ತಾರೆ, ದುಡ್ಡು ಕೊಡುವವರು ಕೊಡದಿದ್ದರೆ, ದಾನ ಕೊಡದಿದ್ದರೆ, ಡೊನೇಷನ್ ಬರದಿದ್ದರೆ ಈ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ ನಾನು ಅಧ್ಯಕ್ಷ ಆದ ನಂತರ 6 ತಿಂಗಳಿಂದ ತುಂಬಾ ಕೆಲಸಗಳು ಆಗುತ್ತಾ ಇದೆ. ಅದಕ್ಕೆ ನಮ್ಮ ಉಡುಪಿಯ ವಿಶ್ವ ಭಟ್ಟರ ಸಮ್ಮೇಳನ ಸಾಕ್ಷಿ. ಆ ಸಮ್ಮೇಳನ ನಮ್ಮ ಉಡುಪಿ ಜಿಲ್ಲೆಯ ನೇತೃತ್ವದಲ್ಲಿ ಜಯಕರ್ ಶೆಟ್ಟಿ ಇದ್ರು, ನಮ್ಮ ಎಲ್ಲ ಉಡುಪಿ ಜಿಲ್ಲೆಯ 32 ಬಡ ಸಂಘಗಳ ನೇತೃತ್ವದಲ್ಲಿ ಸುಮಾರು 20-25 ಸಾವಿರ ಜನ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅದಕ್ಕೆಲ್ಲ ಪತ್ರಕರ್ತರ ಸಹಕಾರ ತುಂಬಾ ಇತ್ತು. ಆ ಪಬ್ಲಿಸಿಟಿಯಿಂದಲೇ ಅದು ತುಂಬಾ ಯಶಸ್ವಿಯಾಗಿ ಆಗಿದೆ ಅಂತ ನಾನು ಹೇಳಿಕ್ಕೆ ಸಂತೋಷ ಪಡ್ತೇನೆ. ನಾನೇನು ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗುದಿಲ್ಲ. ಎಲ್ರಿಗೂ ಒಳ್ಳೇದಾಗಲಿ, ನಿಮ್ಮ ಸಹಕಾರ ನಮಗೆ ಇರಲಿ. ನಾವು ನಮ್ಮ ಸಮಾಜವಾಗಿ ಮಾಡುವಂತ ಕೆಲಸದಲ್ಲಿ ಅವರಿಗೂ ಸುಖ ಶಾಂತಿ ನೆಮ್ಮದಿ ಸಿಗಲಿ, ಅವರಿಗೂ ಯಾರು ಇಲ್ಲದಿದ್ದರೆ ನಾವೆಲ್ಲ ಇದ್ದೇವೆ ಅಂತ ಭರವಸೆಯನ್ನು ಕೊಟ್ಟಿದ್ದೇವೆ. ಜಾಗತಿಕ ಬಂಟರ ಸಂಘಗಳ ಒಕ್ಕೂಟವು ಸ್ಥಾಪನೆಯಾಗಿ ಇಂದಿಗೆ 31 ಸಂವತ್ಸರಗಳು ಸಂದು ಹೋದವು. ಸಂವಿಧಾನಬದ್ಧ ಸಂಸ್ಥೆಯಾಗಿ ರೂಪುಗೊಂಡು ಜಗತ್ತಿನ ಎಲ್ಲ ಬಂಟರ ಸಂಘಗಳನ್ನು ತನ್ಮೂಲಕ ನೋಂದಾಯಿಸಿಕೊಂಡು ಸಮಾಜಮುಖಿಯಾಗಿ ಕೆಲಸ ಕಾರ್ಯಗಳನ್ನು ನೀಡಲು ಪ್ರಾರಂಭಿಸಿದೆ. ಹೀಗಿರುವಲ್ಲಿ ಐಕಳ ಹರೀಶ್ ಶೆಟ್ಟಿಯವರು ಅಧ್ಯಕ್ಷರಾದ ನಂತರ
ಸಮಾಜಮುಖಿ ಸೇವೆಗಳು ಒಕ್ಕೂಟದ ಪರಿಧಿಯಲ್ಲಿ ಸಮರೋಪಾದಿಯಾಗಿ ಜಾಗೃತವಾಯಿತು. ಸಮಾಜಮುಖಿ ಕಾರ್ಯಕ್ರಮಗಳನ್ನು ಅನುಷ್ಠಾನಿಸಲು ಮೊದಲುಗೊಂಡಿದೆ. ಅದಕ್ಕೆ ತಕ್ಕಂತೆ ಸಂವಿಧಾನ ತಿದ್ದುಪಡಿಯನ್ನ ಮಾಡಿಕೊಂಡು ಕೇಂದ್ರ ಸರ್ಕಾರದ ದರ್ಪಣ ನೋಂದಣಿಯನ್ನು ಗಳಿಸಿಕೊಂಡು ಸರ್ಕಾರೇತರ ಸೇವಾ ಸಂಸ್ಥೆಯಾಗಿ ಒಕ್ಕೂಟವು ಅಧಿಕೃತವಾಗಿ ದೃಢೀಕರಣಗೊಂಡಿದೆ. ಈ ಮೂಲಕ ಸಾಂಸ್ಕೃತಿಕವಾಗಿಯೂ ತನ್ನ ಸದಸ್ಯ ಸಂಘಗಳ ಕಾರ್ಯಕ್ರಮಗಳಿಗೆ ಉತ್ತೇಜನವನ್ನು ನೀಡಲು ಸಂಘಟನೆಯ ಅಭಿವೃದ್ಧಿಗೆ ಪೂರಕವೇ ಸರಿ. ಹಾಗೆಯೇ ಸಮಾಜ ಸೇವಾ ಸ್ಪಷ್ಟ ಉದ್ದೇಶದೊಂದಿಗೆ ಈ ಕೆಳಗೆ ತಿಳಿಯಪಡಿಸಿದ ಯೋಜನೆಗೆ ಬಾಗಿಲನ್ನು ತೆರೆದು ಸಾದರಪಡಿಸಿತು. ಅದರಂತೆ ಕೆಳಗಿನ ಯೋಜನೆಗಳು ಸಿದ್ಧವಾಯಿತು. ಆರ್ಥಿಕವಾಗಿ ಹಿಂದುಳಿದ ಅಶಕ್ತ ಕುಟುಂಬಗಳಿಗೆ ಸ್ವಂತ ಸೂರು ಇಲ್ಲದಿದ್ದಲ್ಲಿ ಮನೆಯನ್ನ ಕಟ್ಟಿಸಿಕೊಡುವುದು, ರಿಪೇರಿ ಸಾಧ್ಯವಿಲ್ಲದ ಕುಟುಂಬಗಳಿಗೆ ಆರ್ಥಿಕ ಸಹಾಯವನ್ನು ನೀಡಿ ಮನೆಯನ್ನ ಭದ್ರಪಡಿಸುವುದು. 2, ಆರ್ಥಿಕ ಅಶಕ್ತವಾಗಿರುವ ಕುಟುಂಬದಲ್ಲಿನ ರೋಗಿಗಳಿಗೆ ಮಾರಕ ರೋಗಗಳು ಬಾಧಿಸಿದಲ್ಲಿ ವೈದ್ಯಕೀಯ ಸೌಲಭ್ಯಗಳನ್ನ ನೀಡುವುದರೊಂದಿಗೆ ಆರ್ಥಿಕ ಧನಸಹಾಯವನ್ನ ನೀಡಿ ಅವರ ಮುಂದಿನ ಜೀವನವನ್ನು ಹಸನಾಗಿಸುವುದು. 3, ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಧನ ಸಹಾಯವನ್ನ ನೀಡಿ ಅವರ ವಿದ್ಯಾಭ್ಯಾಸಕ್ಕೆ ಹಾಗೂ ಮುಂದಿನ ಜೀವನಕ್ಕೆ ಭದ್ರತೆಯನ್ನ ನೀಡುವುದು ಅಲ್ಲದೆ ತಂದೆ ತಾಯಿ ಅಥವಾ ರಕ್ಷಕರು ಇಲ್ಲದ ಪಕ್ಷದಲ್ಲಿ ಅಂತಹ ಮಕ್ಕಳನ್ನ ದತ್ತು ಸ್ವೀಕರಿಸಿ ಅವರನ್ನ ಸಭ್ಯ ನಾಗರಿಕರನ್ನಾಗಿ ಮಾಡುವಲ್ಲಿ ಸಹಾಯ ಹಸ್ತವನ್ನು ನೀಡುವುದು. ಅಶಕ್ತ ಕುಟುಂಬಗಳ ಮದುವೆ ಸಂದರ್ಭದಲ್ಲಿ ಹೆಣ್ಣಿನ ಕುಟುಂಬಗಳಿಗೆ ಧನ ಸಹಾಯವನ್ನು ಮಾಡಿ ಅವರ ಕಷ್ಟ ಕಾರ್ಪಣ್ಯಗಳನ್ನು ಹೋಗಲಾಡಿಸಲು ಶ್ರಮವಹಿಸುವುದು. 5, ಅಶಕ್ತ ಕುಟುಂಬಗಳ ಕ್ರೀಡಾ ಪ್ರತಿಭೆಗಳಿಗೆ ಸರ್ವಾಂಗೀಣವಾಗಿ ಪ್ರೋತ್ಸಾಹಿಸುವುದು. ಈ ಮೇಲಿನ ಯೋಜನೆಗಳು ರೂಪುಗೊಂಡ ತರುವಾಯ ಒಕ್ಕೂಟವು ತನ್ನ ಯೋಜನೆಗಳನ್ನು ಶಿಸ್ತುಬದ್ಧವಾಗಿ ಅನಾವರಣಗೊಳಿಸಿತು. ಈಗಾಗಲೇ ಗುರುಪುರದ ಮೊಗರುವಿಲಿನ ಶ್ರೀ ದಾಮೋದರ ಶೆಟ್ಟಿ ಹಾಗೂ ಸೋಮೇಶ್ವರದಲ್ಲಿನ ಶ್ರೀ ಶಿವಾನಂದ ಶೆಟ್ಟಿ ಈ ಈರುವರ 2 ಮನೆಗಳ ಕಾಮಗಾರಿಗಳನ್ನು ಪೂರ್ತಿಗೊಳಿಸಿ ಫಲಾನುಭವಿಗಳಿಗೆ ಹಸ್ತಾಂತರಿಸಲಾಗಿದೆ. ಸೋಮೇಶ್ವರದಲ್ಲಿನ ಶ್ರೀಮತಿ ಲೀಲಾ ಶೆಟ್ಟಿ ಅವರ ಮನೆಯ ಚಾವೇರಿಯ ಕಾಂಕ್ರೀಟ್ನ ಸ್ಲ್ಯಾಬ್ ಕೆಲಸವನ್ನು ಕೇವಲ 2 ತಿಂಗಳಲ್ಲಿ ಸಿದ್ಧಗೊಳಿಸಿ ಮುಂದಿನ ಕೆಲಸಕ್ಕೆ ಅಣಿಗೊಳಿಸಿದೆ. ಮಂಜೇಶ್ವರದ ವರ್ಕಾಡಿಯ ಶ್ರೀ ಚಂದ್ರಶೇಖರ್ ಶೆಟ್ಟಿ ಹಾಗೂ ಕಾರ್ಕಳದ ಈದುವಿನಲ್ಲಿನ ಶ್ರೀಮತಿ ಉಷಾ ಶೆಟ್ಟಿ ಅವರ 2 ಮನೆಗಳ ಆದಾಯದ ಹಂತವನ್ನು ತಲುಪುತ್ತಿದೆ. ಸುರತ್ಕಲ್ ಸಮೀಪದ ಹೊಟ್ಟೆಕಾಯಿನ ಶ್ರೀಮತಿ ವಿಜಯಲಕ್ಷ್ಮಿ ಮನೆಯ ಕೆಲಸವು ಲಿಂಟರ್ವರೆಗೆ ಬಂದಿರುತ್ತದೆ. ಕರ್ನೆರೆಯಲ್ಲಿನ ಶ್ರೀ ಸುಂದರ ಶೆಟ್ಟಿ ಅವರ ಮನೆಯ ಪಂಚಾಂಗದ ಕೆಲಸವು ಪೂರ್ಣಗೊಂಡಿದೆ. ಸಾಲಿಗ್ರಾಮ್ನ ಶ್ರೀಮತಿ ಸುಜಾತ ರೈಯವರ ಮನೆಯ ಪಂಚಾಂಗದ ಕೆಲಸವು ಮುಗಿದಿರುತ್ತದೆ. ಹಾಗೆ ಅಶಕ್ತ 39 ಕುಟುಂಬಗಳ ವಿದ್ಯಾರ್ಥಿಗಳಿಗೆ ಆರ್ಥಿಕ ಧನ ಸಹಾಯವನ್ನು ನೀಡಿ ಅವರ ಕಷ್ಟಗಳನ್ನು ಶಮನಗೊಳಿಸುವಲ್ಲಿ ಆಶಾಕಿರಣವಾಗಿ ಒಕ್ಕೂಟವು ಸಹಕರಿಸಿದೆ. ಒಕ್ಕೂಟವು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಕಾಸರಗೋಡಿನ ಜಿಲ್ಲೆಗಳ 1000ಕ್ಕೂ ಮಿಕ್ಕಿ ವಿದ್ಯಾರ್ಥಿಗಳಿಗೆ ವಿವಿಧ ಸದಸ್ಯ ಸಂಘಗಳ ಮುಖಾಂತರ ವಿದ್ಯಾರ್ಥಿ ವೇತನವನ್ನು ನೀಡಿ ಹುರಿದುಂಬಿಸಿದೆ. ಒಕ್ಕೂಟವು ವಿವಾಹ ಅಪೇಕ್ಷಿತ ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳ 10 ಹೆಣ್ಣು ಮಕ್ಕಳ ಮದುವೆಗೆ ಸಂಬಂಧಿಸಿದಂತೆ ಆರ್ಥಿಕ ಸಹಾಯವನ್ನು ನೀಡಿ ಅವರ ಸಂತಸದಲ್ಲಿ ಭಾಗಿಯಾಗಿದೆ. ಮಾರಕ ರೋಗಗಳಿಗೆ ತುತ್ತಾದ 30 ಕುಟುಂಬಗಳಿಗೆ ಆರ್ಥಿಕ ಧನ ಸಹಾಯವನ್ನು ನೀಡಿ ಆ ಕುಟುಂಬಗಳಿಗೆ ನವಚೈತ್ಯವನ್ನು ತುಂಬಲಾಗಿದೆ. ಪ್ರಾಕೃತಿಕ ವಿಕೋಪದ ಸಂಬಂಧವಾಗಿ ಹಾನಿಗೊಳಗಾದ ಕೊಡಗು, ಸುಳ್ಯ ಮತ್ತಿತರ ಜನರ ಸಂಕಷ್ಟಕ್ಕೆ ನೆರವಾಗುವ ನಿಮಿತ್ತ ಜಿಲ್ಲಾಧಿಕಾರಿಗಳ ನಿಧಿಗೆ ರೂಪಾಯಿ 2 ಲಕ್ಷದ ಧನ ಸಹಾಯವನ್ನು ನೀಡಲಾಗಿದೆ. ಈ ಎಲ್ಲ ಸಫಲತೆಯೊಂದಿಗೆ ಕರ್ನೆರೆಯಲ್ಲಿ ಶ್ರೀ ಕರ್ನೆರೆ ವಿಶ್ವನಾಥ ಶೆಟ್ಟಿ ಅವರು ದಾನವಾಗಿ ನೀಡಿದ 1 ಎಕರೆ ಜಮೀನನ್ನು ಸಮತಟ್ಟುಗೊಳಿಸಿ ಸಂಪೂರ್ಣವಾದ ನಿವೇಶನಗಳಿಗೆ ಈಗಾಗಲೇ 18 ಅರ್ಜಿಗಳನ್ನು ಸ್ವೀಕರಿಸಲಾಗಿದೆ. ಒಂದು ನಿವೇಶನದ ಒಟ್ಟು ವಿಸ್ತೀರ್ಣ 3 ರಿಂದ 4 ಸೆಂಟ್ ಜಾಗ ಆಗಿರುತ್ತದೆ. ಈ ನಿವೇಶನಗಳನ್ನು ಸಮಗ್ರವಾಗಿ ಅಭಿವೃದ್ಧಿಪಡಿಸಿ ಮನೆ ಕಟ್ಟಿಸಿ ಫಲಾನುಭವಿ ಬಂಧುಗಳಿಗೆ ನೀಡಲಾಗುವುದು. ಮುಂದುವರಿಕೆಯ ಭಾಗವಾಗಿ ಇಂದು ಈ ಕಾರ್ಯಕ್ರಮದ ಒಕ್ಕೂಟದ ಆಶಯ ಯೋಜನೆಯಲ್ಲಿ ಫಲಾನುಭವಿಗಳಿಗೆ ಮಂಜೂರಾತಿಯನ್ನು ನೀಡಿ ಘೋಷಣಾ ಪತ್ರಗಳನ್ನು ಕೊಡಲಾಗುತ್ತದೆ. ಅದರಲ್ಲಿ ಕೊಡಗಿನ ಪದ್ಮಿನಿ ಎಸಿ, ಕುಂದಾಪುರದ ಶಶಿಪ್ರಭಾ ಎಸ್, ಗಿರಿಜಮ್ಮ ಶೆಟ್ಟಿ, ಸರೋಜ ಶೆಟ್ಟಿ, ಲಕ್ಷ್ಮೀ ಶೆಟ್ಟಿ, ಮುಲ್ಕಿಯ ಪುಷ್ಪರ ರಾಘವನ ಶೆಟ್ಟಿ, ಸುಂದರ್ ಶೆಟ್ಟಿ. 4, ಉಡುಪಿಯ ರತ್ನ ಶೆಟ್ಟಿ, ಜಯ ಶೆಟ್ಟಿ, ಹೇಮ ಶೆಟ್ಟಿ, ಶಿವರಾಜ್ ಶೆಟ್ಟಿ. ಬೆಳ್ಸಂಗಡಿಯ ಪದ್ಮಾವತಿ ಶೆಟ್ಟಿ, ರತ್ನಾವತಿ ಶೆಟ್ಟಿ. ಗುರುಪುರದ ವನಜ ಶೆಟ್ಟಿ, ಪುಷ್ಪಲತಾ ರೈ, ವಸಂತ ಆಳ್ವ. ಸೋಮೇಶ್ವರದ ಸಂತೋಷ್ ಶೆಟ್ಟಿ, ವಿಟ್ಲಪಟ್ನೂರ್ನ ರತ್ನ, ರೇವತಿ ಶೆಟ್ಟಿ, ಸುಮಿತ್ರಾಜಯ ಶೆಟ್ಟಿ. ತೆಂಕುಳುಪಾಡಿಯ ವಸಂತ ಆಳ್ವ, ಪುತ್ತೂರಿನ ರಾಧಾವತಿ ಶೆಟ್ಟಿ. ಹಾಗೆ ಅನ್ಯ ಸಮಾಜ ಬಾಂಧವರಿಗೂ ಕೂಡ ಶ್ಯಾಮರಾಯ ಪೂಜಾರಿ ಕರ್ನೆರೆ, ಹಾಗೆ ಉಡುಪಿಯ ಉಷಾ ಭಂಡಾರಿ ಅವರ ಅರ್ಜಿಗಳು ನಮಗೆ ಬಂದಿವೆ. ಅದನ್ನು ಕೂಡ ನಾವು ಈಗಲೇ ಇತ್ಯರ್ಥಪಡಿಸುವಲ್ಲಿ ನಾವು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಕಳೆದ 6 ತಿಂಗಳಿಂದ ಸುಮಾರು 1 ಕೋಟಿ ರೂಪಾಯಿ ವರೆಗೆ ಗೃಹ ನಿರ್ಮಾಣಕ್ಕೆ, ಆಶ್ರಯ, ವಿದ್ಯಾಭ್ಯಾಸ, ವೈದ್ಯಕೀಯ ವೆಚ್ಚ ಹಾಗೂ ವಿವಾಹಕ್ಕೆ ಸುಮಾರು 25 ಲಕ್ಷ ಆರ್ಥಿಕ ನೆರವನ್ನು ನೀಡಲಾಗಿದೆ. ಇದಲ್ಲದೆ ಅಶಕ್ತ ಅನ್ಯ ಸಮಾಜ ಬಾಂಧವರಿಗೂ ನಿವೇಶನ, ಮನೆ ಹಾಗೂ ಇನ್ನಿತರ ಸೌಲಭ್ಯಗಳನ್ನು ವಿತರಿಸಿ ಸ್ನೇಹ ಸೇತುವಾಗಿ ಒಕ್ಕೂಟವು ಕಾರ್ಯನಿರ್ವಹಿಸುವುದು ಶ್ಲಾಘನೀಯ.
ಮಂಗಳೂರಿನ ಸರ್ಕಾರಿ ವೆನ್ಲಾಕ್ ಆಸ್ಪತ್ರೆಯ ರೋಗಿಗಳ ಸಂಬಂಧಿಕರು ಪಾಲಕರಿಗೆ 1 ತಿಂಗಳ ರಾತ್ರಿಯ ಊಟದ ವ್ಯವಸ್ಥೆಯ ವೆಚ್ಚವನ್ನು ನಿಭಾಯಿಸುವರೆ ಮಂಗಳೂರಿನ ಪ್ರಿನ್ಸ್ನ ಕಾರುಣ್ಯ ಯೋಜನೆಗೆ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟವು ಈ ವೆಚ್ಚವನ್ನು ಭರಿಸಲಿದೆ. ಮಂಗಳೂರಿನ ಸಂವೇದನಾ ಸಂಸ್ಥೆಯ HIV ಬಾಧಿತ ಫಲಾನುಭವಿಗಳ ಮದುವೆ ವೆಚ್ಚಕ್ಕೆ ಆರ್ಥಿಕ ನೆರವನ್ನ ಜಾಗತಿಕ ಬಂಟರ ಒಕ್ಕೂಟವು ನೀಡಲಿದೆ. ಈ ಪತ್ರಿಕಾಗೋಷ್ಠಿಗೆ ಎಲ್ಲಿ ಹೇಳಿದಂತ ಎಲ್ಲಾ ವಿಚಾರಗಳನ್ನು ತಮ್ಮ ಪತ್ರಕೃತ ಬಂಧುಗಳು ತಮ್ಮ ಪತ್ರಿಕೆಯಲ್ಲಿ ಪ್ರಕಟಪಡಿಸಿ ಇನ್ನಷ್ಟು ಈ ಯೋಜನೆಗಳನ್ನ ಪ್ರಚಾರಪಡಿಸಲು ನಮಗೆ ಸಹಕರಿಸಬೇಕು. FCRA ಅಂದ್ರೆ ವಿದೇಶಿ ನೋಂದಣಿ ದೇಣಿಗೆಯನ್ನ ನೀಡಲು ಅಥವಾ ಪಡೆದುಕೊಳ್ಳಲು ನಾವು ದರ್ಪಣ ಇದನ್ನ ನಾವು ಪಡ್ಕೊಂಡಿದ್ದೇವೆ. ಈ ದರ್ಪಣ ಏನು ಅಂತ ಹೇಳಿದ್ರೆ ರಾಷ್ಟ್ರೀಯ ಸೇವಾ ಸಂಸ್ಥೆಯಾಗಿ ನಮ್ಮ ಈ ಒಕ್ಕೂಟವು ಕಾರ್ಯನಿರ್ವಹಿಸಲಿಕ್ಕಾಗಿ ಕೇಂದ್ರ ಸರ್ಕಾರದ ಯಾವುದೇ ಒಂದು ಯೋಜನೆಯನ್ನ ನಮ್ಮ ಮುಖಾಂತರ ಅಳವಡಿಸುವ ಪ್ರಶ್ನೆ ಇಲ್ಲಿ ಉದ್ಭವಿಸುತ್ತದೆ. ಅದಕ್ಕಾಗಿ ದರ್ಪಣವನ್ನು ನಾವು ಪಡೆದುಕೊಂಡಿದ್ದೇವೆ. ಈ ದರ್ಪಣದಲ್ಲಿ ಇನ್ನಷ್ಟು ವಿಷಯಗಳನ್ನು ನಾವು ಹೇಳಲಿಕ್ಕಿದೆ. ಅದೇ ಕೇಂದ್ರ ಸರ್ಕಾರದ 35 AC 1, 2 ಅಂತ ಒಂದು ಪೇಪರ್ ಇದೆ. ಅದನ್ನ ನಾವು ಪಡೆದುಕೊಳ್ಳಬೇಕಿದ್ರೆ ಅಂದ್ರೆ ಅದರಲ್ಲಿ ಪ್ರಾಣಿಗಳಿಗೆ 100ರಿಂದ 150% ಇನ್ಕಮ್ ಟ್ಯಾಕ್ಸ್ ಎಕ್ಸಂಪ್ಷನ್ ಅಂದ್ರೆ ಆದಾಯ ರಿಯಾಯಿತಿ ಅವರಿಗೆ ದೊರೆಯಲಿಕ್ಕಿದೆ. ಅದು ಇನ್ನೂ ನಮಗೆ ಕೈ ಸೇರಲಿಲ್ಲ, ಇನ್ನು ಸೇರುವ ದಿನಗಳಿವೆ. ಈ ಎಲ್ಲ ಯೋಜನೆಗಳು ಫಲಿತವಾದಲ್ಲಿ ಅದೆಲ್ಲ ನಮಗೆ ಸಿಗಲಿಕ್ಕಿದೆ. ದರ್ಪಣವನ್ನು ನಾವು ಪಡೆದುಕೊಂಡ್ರೆ ನಾವು ಪ್ರತಿ ತಿಂಗಳಿಗೆ ಲೆಕ್ಕಪತ್ರವನ್ನ ನಾವು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಬೇಕು. ನಮ್ಮ ವರದಿಯನ್ನ ನಾವು ಸಲ್ಲಿಸಬೇಕು. ಅದಕ್ಕೆಲ್ಲ ಪತ್ರಕರ್ತ ಮಿತ್ರರು ಮತ್ತೆ ನೀವೆಲ್ಲ ಸೇರಿದ್ರೆ ಇದು ಸಾಧ್ಯ ಅಂತ ನಾವು ಅನಿಸಿಕೊಳ್ತೇವೆ. ಇದು 2 ಲಕ್ಷ ರೂಪಾಯಿಯನ್ನು ನಾವು ಕೊಡಲಿಕ್ಕೆ 2,25,000 ರೂಪಾಯಿನ ನಾವು ಕಾರುಣ್ಯ ಸಂಸ್ಥೆಯ ಪದಾಧಿಕಾರಿಗಳಿಗೆ ನೀಡುತ್ತಾ ಇದ್ದೇವೆ. ಜಯಶೆಟ್ಟಿ ನಂದರಿಗೆ ಶ್ರೀಮತಿ ರತ್ನ ಬಿಡ್ಲಪಟ್ನೂರ್ ಬಡಗುಡ್ಡ ಜಯಶೆಟ್ಟಿ ಬಡಗುಡ್ಡ ಶ್ರೀಮತಿ ರತ್ನ ಬಿಡ್ಲಪಟ್ನೂರ್ ಶಂಕರನಾರಾಯಣ ಶಶಿಪ್ರಭಾ ಎಸ್ ಶಂಕರನಾರಾಯಣ ಶ್ರೀ ಶಿವನ್ ಗ್ರಾಮದ ಸರ್ವೆ ನಂಬರ್ 134 ಹೇಮಶೆಟ್ಟಿ ಬೇಲೂರು ಗ್ರಾಮ ಕುಂದಾಪುರ ಕಾಡನಹಳ್ಳಿ ಕೊಡಗು ಸುಮಿತ್ರಾ ಜಯಶೆಟ್ಟಿ ಶ್ರೀಮತಿ ರತ್ನಾ ಶೆಟ್ಟಿ ಕಲಿಮಾಲ್ ಗ್ರಾಮ ಶ್ರೀ ಸುಂದರ್ ಶೆಟ್ಟಿ ಕರ್ನೆರೆ ಸುಂದರ್ ಶೆಟ್ಟಿ ಕರ್ನೆರೆ ಶ್ರೀಮತಿ ಪುಷ್ಪಾ ರಘುರಾಮ ಶೆಟ್ಟಿ ಶಿವಂಪುರ್ ಶ್ರೀಮತಿ ಸರೋಜಾ ಶೆಟ್ಟಿ ಉಳ್ತೂರ್ ಶ್ರೀಮತಿ ಸರೋಜಾ ಶೆಟ್ಟಿ ಉಳ್ತೂರ್ ಶ್ರೀಮತಿ ಲಕ್ಷ್ಮಿ ಶೆಟ್ಟಿ ಉಳ್ತೂರ್ ಶ್ರೀಮತಿ ರಾಧಾವತಿ ಪುತ್ತೂರ್ ಅರಳೋಡಿ ಅರಂಬೋಡಿ ಸದಾನಂದ ಶೆಟ್ಟಿ
ಅಜಿತ್ ಕುಮಾರ್ ಶೆಟ್ಟಿ, ರಾಜಾರಾಮ್ ಶೆಟ್ಟಿ. ಇವತ್ತು ಕಾರ್ಯಕ್ರಮ ನಡೆಸಿಕೊಟ್ಟ ಜಾಗತಿಕ ಪಟ್ಟಣ ಸಂಘ ಒಕ್ಕೂಟದ ಅಧ್ಯಕ್ಷರಾದ ಐಕಳ ಹರೀಶ್ ಶೆಟ್ಟಿ ಅವರನ್ನು, ಕಾರ್ಯದರ್ಶಿ ವಿಜಯ ಪ್ರಸಾದ್ ಅವರನ್ನು, ಕೋಶಾಧಿಕಾರಿ ಕೊಳ್ಳಾಡಿ ಬಾಲಕೃಷ್ಣ ಸಂಘದ ಕಾರ್ಯದರ್ಶಿಯಾದ ಉತ್ತೂರು ಮೋಹನ್ರಾಜ್ ಶೆಟ್ಟಿ ಅವರನ್ನು, ಮಾತೃಭೂಮಿ ಕೇಡು ಕೋಪಡ ಸೊಸೈಟಿಯ ಅಧ್ಯಕ್ಷರು, ನಮ್ಮ ಜಾಗತಿಕ ಪಟ್ಟಣ ಸಂಘ ಒಕ್ಕೂಟದ ನಿರ್ದೇಶಕರಾದ ಮುಣ್ಕೂರು ರತ್ನಾಕರ್ ಶೆಟ್ಟಿ ಅವರನ್ನು, ವಿಶೇಷವಾಗಿ ನಮ್ಮ ಸಂಸ್ಥೆಯ ಚಾರ್ಟರ್ಡ್ ಅಕೌಂಟೆಂಟ್ ಚರಣಿ ಶೆಟ್ಟರನ್ನು, ನಮ್ಮ ಚಂದ್ರಶೇಖರ್ ರೈ ಅವರನ್ನು, ಪಂಡ್ರಯ್ಯನವರ ಮಾತೃ ಸಂಘದ ಕಾರ್ಯಕಾರಿ ಸದಸ್ಯನ ಸತೀಶ್ ಕಡಪುರವರು, ಅವರೆಲ್ಲರೂ ಈ ಸಂದರ್ಭದಲ್ಲಿ ಕೃತಜ್ಞತೆ ಸಲ್ಲಿಸ್ತಾ